ಗೋವು ವಿಶ್ವಮಾತೆ, ಅದನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಅವರು ಒಡಿಯೂರು ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಜನ್ಮ ಷಷ್ಠಬ್ದ ಅಂಗವಾಗಿ ಬಂಟ್ವಾಳ ಸಮಿತಿ ಆಶ್ರಯದಲ್ಲಿ ಬಿಸಿ ರೋಡ್ನ ಸ್ಪರ್ಶ ಕಲಾಮಂದಿರದಲ್ಲಿ ನಡೆದ ಗೋ ಆರಾಧನೆ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಗೋ ಆರಾಧನೆ ಮನುಷ್ಯನ ಬದುಕಿನ ಅಂಗ. ಗೋವು ಗಂಗೆ ಗಾಯತ್ರಿ ಗೀತೆ ಉಳಿದಾಗ ಮನುಷ್ಯನು ಉಳಿಯಲು ಸಾಧ್ಯವಿದೆ ಎಂದು ಹೇಳಿದರು. ಸಾಹಿತ್ಯದ ಪೂರ್ವ ಇಟ್ಕೊಂಡ್ರೆ ನಮ್ಮ ಭಾರತ ದೇಶದ ಪೊರ್ಲು ಹೆಂಚೊಂಡು ಕೇಂದ್ರ ಒಂಜಿ ದಾಸ ಸಾಹಿತ್ಯ ಒಂಜಿ ವ್ಯಾಸ ಸಾಹಿತ್ಯ ರಡ್ಡು ಸಾಹಿತ್ಯದ ಒರಟು ನಮ್ಮ ತುದಿಯನ್ನ ಅಂಡಲ್ಲ ನಮ್ಮ ಬದುಕಿಗೆ ಅವ ಎಡ್ಡೆ ಗೊಳ್ಪು ಕೊಡ್ತದೆ. ಒಂದಿನ ಮಲ್ಲ ಒಂಜಿ ಪ್ರಾಜ್ಞರು ಎಡ್ಡೆ ವಿದ್ವಾಂಸರಿಗೆ ನಡತೊಂದು ಪೋಂದುಲ್ಲೇರಿಗೆ ನಡತೊಂದು ಪೋನಾಗ ಬಗ್ಗೇರಿಗೆ ಬಗ್ಗು ನಾನು ಪಿರವಡಿತನ ಕನಕದಾಸಿನ ದಾನೆ ಮಂಡ್ಯ ಕೇಂದ್ರ ಕನಕನ ಕಂಡರೆ ಬಾಗುವರು ಸುನ್ಮಂತರಿಗೆ ಪದನೆ ದಯಕೆಂಡು ಅಂಚಿನ ಜನಲ್ಲ ಬಂಗಾರತೊನಾಗ ಬಗ್ಗೇರಿ ನಿಜಾರ್ಥವನ್ನು ಮತ್ತೊಂದು ದಾಂಡ ಇಮಿತ್ತ ಬಗೆಟ್ಟು ಎಂಕು ತೋಜನೆ ನಿಕ್ಲೆ ವಂದನೆಯನ್ನು ಮಲ್ಕೊಂಡಾಂಡ ಆರಾಧನೆಯನ್ನು ಮಲ್ಕೊಂಡಾಂಡ ಯಾನ್ ಮೆಚ್ಚಿನಂಚಿನ ಭಾಗದೊಂದು ಕಾರ್ಯನಿಕ್ಲು ಅಗತ್ಯವಾದ ಮಾಡ್ತದೆ. ಷಷ್ಠಬ್ದ ಸಂಭ್ರಮದ ಸಮಯಗಳು ಒಂದೇ ಒಡಿಕೆತ್ತನವು ಗೋ ಸಮ್ಮೇಳನ ಮಲ್ಲ ಮಟ್ಟದ ಅಟನೆ ಆತಂದು ನಿಮ್ಗೆ ಗೊತ್ತುಂಟು. ನಾನು ಮಲ್ಲ ಸಭೆ ಮಾಡ್ತಲ್ಲಿ ಎತ್ತದ ಸಮಾಲೋಚನೆ ಸಭೆ ಮಾಡ್ತಾ ನಿರ್ಣಯ ಮಾಡ್ತಿರ್ತೇನೆ ಅನ್ನ ಅನುಕೂಲ ಆಗ್ತದೆ. ಅಂಚಲ್ಲಿ ಗೋದ ಬಗ್ಗೆ ಇಟ್ಟೆ ಬಾರಿ ಪಾತ್ರ ಇದೆ. ಗ ಗಿ ಗೋ ಇಂಪಿನ ಈ ಶಬ್ದ ಅಕ್ಷರ ಮತ್ತೊಂದು ಯಾರಿಗೆ ಗ ಗಿ ಗೋ ಒಂಜಿ ಗಾಯತ್ರಿ ಒಂಜಿ ಗಂಗೆ ನೆನಂಜಿ ಗೋಮಾತೆ ಬೊಕ್ಕ ಗೀತೆ ಇದೇ ನಮ್ಮ ಮರತ ಕಾಂಡ ನಂಗೆ ಬದುಕಿಜ್ಜಿ ಅಂತ. ಸೊಂದೆ ಡಾಕ್ಟರ್ ಭಾಸ್ಕರ್ ಭಟ್ ಕಟೀಲು ಗೋವಿನ ಬಗ್ಗೆ ಪ್ರಧಾನ ಭಾಷಣವನ್ನ ಮಾಡಿದ್ರು. ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಒಡಿಯೂರು ಕ್ಷೇತ್ರದ ಸಾಧ್ವಿ ಮಾತಾನಂದಮಯಿ, ಮಾಜಿ ಸಚಿವ ವೀರಮಾನಂದ ರೈ, ಒಡಿಯೂರು ಶ್ರೀ ಷಷ್ಠಬ್ದ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪದ್ಮನಾಭ ಕೊಟ್ಟಾರಿ ಭಾಗವಹಿಸಿದ್ರು. ಬಂಟ್ವಾಳ ಸಮಿತಿಯ ಕಾರ್ಯದರ್ಶಿ ಸಂಪತ್ ಕುಮಾರ್ ಶೆಟ್ಟಿ, ಸಂಚಾಲಕ ಸರಪಾಡಿ ಅಶೋಕ್ ಶೆಟ್ಟಿ, ಕೋಶಾಧಿಕಾರಿ ಸುಭಾಷ್ ಚಂದ್ರ ಜೈನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಬಿಸಿ ರೋಡ್ನ ರಕ್ತೇಶ್ವರಿ ದೇವಸ್ಥಾನದ ಬಳಿಯಿಂದ ವೈಭವದ ಗೋವು ಮೆರವಣಿಗೆ ನಡೆಯಿತು. ಗೊಂಬೆ ಕುಣಿತ, ಚೆಂಡೆ ವಾದನ, ಬಣ್ಣದ ಕೊಡೆ, ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಮೆರವಣಿಗೆಗೆ ಮೆರುಗನ್ನ ನೀಡಿದ್ರು. ಸಭಾಂಗಣದ ಮುಂಭಾಗ ಶ್ರೀಗಳು ಗೋ ಆರಾಧನೆಯನ್ನ ಮಾಡಿದ್ರು. ಸಮಿತಿಯ ವತಿಯಿಂದ ಶ್ರೀಗಳಿಗೆ ಪಾದಪೂಜೆಯನ್ನ ನಡೆಸಿ ಭಾವಚಿತ್ರ ನೀಡಲಾಯಿತು.